ಯುವಕನೋರ್ವ ನಾಪತ್ತೆಯಾಗಿರುವ ಕುರಿತು ಮಂಗಳೂರಿನ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈತನ ದ್ವಿಚಕ್ರ ವಾಹನ ಉಳ್ಳಾಲ ಹೊಯ್ಗೆ ಸಮೀಪ ಪತ್ತೆಯಾಗಿದೆ. ಚಪ್ಪಲಿ ಮತ್ತು ಪರ್ಸ್ ಪಕ್ಕದ ನೇತ್ರಾವತಿ ನದಿಯ ರೈಲ್ವೆ ಸೇತುವೆಯಲ್ಲಿ ಕಂಡುಬಂದಿದೆ. ಉಳ್ಳಾಲ ಬಸ್ತಿ ಪಡಪು ನಿವಾಸಿ ಅಬ್ದುಲ್ ರೆಹಮಾನ್ ಎಂಬವರ ಪುತ್ರ 24 ವರ್ಷದ ಹಫೀಜ್ ಎಂಬವರು ನಾಪತ್ತೆಯಾಗಿದ್ದಾರೆ. ಹಫೀಜ್ ಮಂಗಳೂರು ದಕ್ಕೆ ಕೋಳಿ ಸಾಗಾಟದ ವಾಹನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆಗಸ್ಟ್ 20ರಂದು ಅಂಗಡಿಗೆ ಹೋಗಿ ಬರುವುದಾಗಿ ತಿಳಿಸಿದ್ದ ಹಫೀಜ್ ಮನೆಯಲ್ಲಿದ್ದ ಆಕ್ಟಿವಾ ಹೋಂಡಾ ಸ್ಕೂಟರ್ನಲ್ಲಿ ತೆರಳಿದವರು ವಾಪಸ್ಸಾಗಿಲ್ಲ. ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ ಎಂದು ಮನೆಯವರು ತಿಳಿಸಿದ್ದು, ಇಂದು ಬೆಳಗ್ಗೆ ಉಳ್ಳಾಲ ಹೊಯ್ಗೆ ಬಳಿ ಮನೆಯ ಎದುರುಗಡೆ ಈ ಸಹಿತ ದ್ವಿಚಕ್ರ ವಾಹನ ವಾರಸುದಾರರು ಇಲ್ಲದೆ ಇರುವ ಬಗ್ಗೆ ಹಾಗೂ ರೈಲ್ವೆ ಹಳಿಯಲ್ಲಿ ಪರ್ಸ್ ಮತ್ತು ಚಪ್ಪಲಿಗಳು ಇರುವುದನ್ನು ಗಮನಿಸಿದ ಸ್ಥಳೀಯರು ಉಳ್ಳಾಲ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ವಸ್ತುಗಳು ಪತ್ತೆಯಾದ ವ್ಯಾಪ್ತಿ ಕಂಕನಾಡಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದ್ದು ಆಗಿದ್ದು, ಅಲ್ಲಿನ ಪೊಲೀಸರು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಈ ಕುರಿತು ಮಾಹಿತಿ ಪಡೆದ ಮನೆ ಮಂದಿ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದಾರೆ. ಹಫೀಜ್ ಅವರ ತಾಯಿ ಹೈರುನ್ನೀಸಾ ಸುಮಾರು 4 ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ಆ ಬಳಿಕ ಹಫೀಜ್ ಮಾನಸಿಕವಾಗಿ ನೊಂದಿದ್ದನು ಎನ್ನಲಾಗಿದೆ.